ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಖರೀದಿಸುವ ಮುನ್ನ ಎಚ್ಚರ. ಈ ಸರಣಿ ಕಾರ್ಯಕ್ರಮಕ್ಕೆ ಕರಾವಳಿ ಕರ್ನಾಟಕದ ಮತ್ತು ಈ ಕಾರ್ಯಕ್ರಮವನ್ನು ಸಾಮಾಜಿಕ ಜಾಲತಾಣ ನೋಡುತ್ತಿರುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಳಕಳಿ ಅಥವಾ ನಮ್ಮ ಜಾಗೃತಿಯ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಆತ್ಮೀಯರು, ನಮ್ಮ ವೀಕ್ಷಕರು, ನಮ್ಮ ಕರಾವಳಿ ಕರ್ನಾಟಕದ ನಾಗರಿಕರು ಯಾವುದೇ ಒಂದು ಆಸ್ತಿಯನ್ನು ಖರೀದಿಸುವ ಮುನ್ನ ಸಾಕಷ್ಟು ರೀತಿಯಲ್ಲಿ ತಯಾರಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಿ ಮತ್ತು ಯಾವುದೇ ಕಾರಣಕ್ಕೂ ಅವರಿಗೆ ನಷ್ಟ ಆಗದಿರಲಿ. ಆದ್ದರಿಂದ ಎಕ್ಸ್ಪರ್ಟ್ಗಳು ಕೊಡುವಂಥ ಸಲಹೆ, ಅಭಿಪ್ರಾಯ ಮತ್ತು ಮಾರ್ಗದರ್ಶನ ಅವರ ಮುಂದಿನ ಖರೀದಿಗೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಪಾರ್ವತಿ ಪ್ರಾಪರ್ಟೀಸ್ ಇದರ ಮಾಲೀಕರಾಗಿರುವಂಥ ಡಾಕ್ಟರ್ ಗುಣರಂಜನ್ ಇದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಗುಣರಂಜನ್. ಸೊ ಇವತ್ತು ನಾವು ಮಾತನಾಡಬೇಕಾಗಿರುವಂಥದ್ದು, ಇದು ಕೃಷಿ ಪ್ರಧಾನವಾಗಿರುವಂಥ ನಾಡು, ನಮ್ಮ ಕರಾವಳಿ ಇರಬಹುದು, ಬೇರೆ 2 ಜಿಲ್ಲೆಗಳಿರ್ಬೋದು. ಸೊ ಬಹಳ ಪ್ರಮುಖವಾಗಿ ಈಗ ಉದಾಹರಣೆ, ನಾನೊಬ್ಬ ಕೃಷಿಕ ಅಂತ ಇಟ್ಕೊಂಡ್ರೆ, ಒಂದಿಷ್ಟು ಎಕರೆ ಜಾಗದಲ್ಲಿ ಸಾಕಷ್ಟು ಆದಾಯವನ್ನು ಗಳಿಸ್ತಾ ಇದ್ದೇನೆ, ಯಾವುದೇ ತೊಂದರೆ ಇಲ್ಲದೆ. ನನ್ನ ಪಕ್ಕದ ಒಂದಿಷ್ಟು ಜಾಗದಲ್ಲಿ ನನ್ನ ಗೆಳೆಯ ತೋಟ ಕೂಡ ಮಾಡಿದ್ದಾರೆ, ಅವರಿಗೂ ಅನುಕೂಲತೆಗಳಿವೆ, ಏನು ತೊಂದರೆ ಆಗಿಲ್ಲ, ಆದಾಯ ಚೆನ್ನಾಗಿದೆ. ನಾವಿಬ್ಬರು ಕಳೆದ ಕೆಲವು ತಿಂಗಳ ಮೊದಲು ಒಂದು ಯೋಚನೆ ಮಾಡಿದ್ದೆವು, ಒಟ್ಟಿಗೆ ಸೇರಿಕೊಂಡು ಪಕ್ಕದ ಊರಿನಲ್ಲಿ ಒಂದಿಷ್ಟು ಎಕರೆ ಜಾಗವನ್ನು ಪಡೆದುಕೊಂಡು ಕೃಷಿ ಮಾಡೋಣ, ಅಲ್ಲಿ ಕೂಡ ಒಂದು ಉದ್ದಿಮೆಯನ್ನು ಮುಂದುವರಿಸಿಕೊಂಡು ಹೋಗೋಣ, ಒಂದಿಷ್ಟು ಲಾಭ ಆಗೋಣ, ಕೆಲವರಿಗೆ ಉದ್ಯೋಗ ಕೂಡ ಸಿಗತ್ತೆ, ನಮಗೂ ಅನುಕೂಲ ಆಗತ್ತೆ ಅಂತ. ಆದರೆ ಖರೀದಿ ಮಾಡ್ಲಿಕ್ಕೆ ಹೋಗುವಾಗ ಸಾಧ್ಯ ಇಲ್ಲ, ನೀವಿಬ್ಬರು ಬೇರೆ ಬೇರೆ ಮನೆಯವರು, ಒಟ್ಟಿಗೆ ಕೃಷಿ ಭೂಮಿಯನ್ನು ಖರೀದಿ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಗುಡ್ ಕ್ವಶನ್. ಇದ್ರ ಬಗ್ಗೆ ಆ್ಯಕ್ಚುಲಿ ಈಗಲೂ ಕೂಡ ಲೀಗಲಲ್ಲಿ ದ್ವಂದ್ವ ಇದೆ. ದ್ವಂದ್ವ ಅಂತ ಹೇಳಿದರೆ, ನಮ್ಮ ಮಂಗಳೂರಲ್ಲಿ ಈಗ ನಾನು ಒಬ್ಬರು ಟಾಪ್ ಇಲ್ಲಿಯ ಅಡ್ವೊಕೇಟ್ ಅವ್ರ ಹತ್ರನೂ ಮಾತಾಡಿದ್ದೇನೆ, ನಮ್ಮ ಬೇರೆ ಅಡ್ವೊಕೇಟ್ ಅವ್ರ ಹತ್ರ ಮಾತಾಡಿದ್ದೇನೆ. ಬಟ್ ನಾನು ಅವರ ಹೆಸರು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಏನು ಅಂತ ಹೇಳಿದರೆ, ಅವರು ಹೇಳೋ ಪ್ರಕಾರ 2 ಡಿಫ್ರೆಂಟ್ ಫ್ಯಾಮಿಲಿಯವರು ಕೃಷಿ ಒಟ್ಟಿಗೆ ಮಾಡಬಾರ್ದು ಅಂತ ಹೇಳಿ ಗೌರ್ಮೆಂಟ್ ಇದು ಯಾವುದೇ ರೀತಿಯ ನಿರ್ಬಂಧ ಅಥವಾ ಇದು ಮಾಡಬಾರ್ದು ಅಂತ ಹೇಳೋದು ಯಾವ ರೂಲ್ಸು ಇಲ್ಲ, ಪ್ರೊವೈಡೆಡ್ ದೇ ಶೋ ದ ಪ್ರೂಫ್ ದಟ್ ದೇ ಆರ್ ಡೂಯಿಂಗ್ ದ ಅಗ್ರಿಕಲ್ಚರ್ ಟುಗೆದರ್ ಅಂತ ಹೇಳೋದು. ಆವಾಗ ಬೇರೆಯವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಬೇರೆ ಅಡ್ವೊಕೇಟ್ಸ್ ಹೇಳ್ತಾರೆ ಇಲ್ಲ, ಹಾಗೆ ಆಗುವುದೇ ಇಲ್ಲ, ಅವರು ಕೃಷಿ ಭೂಮಿಯನ್ನು ಬೇರೆ ಬೇರೆ ಫ್ಯಾಮಿಲಿಯವರು ಖರೀದಿಗೆ ನಮ್ಮ ರೂಲ್ಸಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿ ಬೇರೆ ಅಡ್ವೊಕೇಟ್ ಹೇಳುವವರು ಕೂಡ ಇದ್ದಾರೆ. ದ್ವಂದ್ವ ಅಭಿಪ್ರಾಯ ಇದೆ. ಆದರೆ ಇವ್ರ ಹತ್ರ ಕೇಳಿದಾಗ ಅದಕ್ಕೆ ಪ್ರೂಫ್ ಅಂತ ಹೇಳಿದ್ರೆ RTCA ಅದರ ಪ್ರೂಫು ನೀವು ತಗೊಳ್ಬೋದು, ಬೇರೆ ಬೇರೆ ಫ್ಯಾಮಿಲಿಯವರು ಕೂಡ ಕೃಷಿ ಭೂಮಿಯನ್ನು ತಗೊಳ್ಬೋದು ಅಂತ ಹೇಳುವವರು ಸಹ ಇದ್ದಾರೆ. ಅದಕ್ಕೆ ನಾನು ಅದನ್ನು ಯಾರು ಸರಿ ಯಾರು ತಪ್ಪು ಅಂತ ಹೇಳೋದನ್ನು ಒಂದು ಸ್ವಲ್ಪ ಅದು ನಮಗೆ ಕೂಡ ಸಾಧ್ಯ ಇಲ್ಲದ ವಿಚಾರ. ಅಂದ್ರೆ ಈಗ ನೀವು ಅದನ್ನು ಪ್ರಾಪರ್ಟಿ ಖರೀದಿಗೆ, ಈಗ ನೀವು ಹೇಳಿದ್ರಿ, ನೀವು ಹೋದ ಅಡ್ವೊಕೇಟ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಖರೀದಿಗೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗೆ ನೀವೀಗ ನಾನು ಹೇಳಿದ ಅಡ್ವೊಕೇಟ್ ಹತ್ರ ಹೋಯ್ತು ಅಂತ ಹೇಳಿದ್ರೆ ಹಿ ವುಡ್ ಹ್ಯಾವ್ ಸೆಡ್ ಎಸ್, ನಿಮ್ಮ ಪ್ರಾಪರ್ಟಿ ಖರೀದಿ ಆಗ್ತಿತ್ತು. ಆದರೆ ಇದನ್ನು ಮುಂದೆ ನೀವು ಸೇಲ್ ಮಾಡುವಾಗ ಅದು ಪ್ರಾಬ್ಲಮ್ ಬರ್ತದೆ. ಅಂದ್ರೆ ಅದು ಸಿಂಧು ಅಲ್ಲ, ಇವರಿಬ್ರು ಬೇರೆ ಬೇರೆ ಫ್ಯಾಮಿಲಿಯವರು ತಗೊಂಡಿದ್ದಾರೆ, ಇದು ಪ್ರಾಪರ್ಟಿ ಸಿಂಧು ಅಲ್ಲ, ಇದು ನಂಕಬೋಡ್ಚಿ ಜಾಗೆ ಅಂತ ಹೇಳುವವರು ಇದ್ದಾರೆ. ಅದಕ್ಕೆ ಬೇಕಾಗಿ ನೀವು ಅದನ್ನು ಈ ಕಾಂಟ್ರವರ್ಷಿಯಲ್ ವಿಷಯಗಳು, ಅಂದರೆ ಈ ರೀತಿ ಕೃಷಿ ಭೂಮಿಯನ್ನು 2 ಡಿಫ್ರೆಂಟ್ ಫ್ಯಾಮಿಲಿಯವರು ಪರ್ಚೇಸ್ ಮಾಡೋದು, ಇದೆಲ್ಲ ಕಾಂಟ್ರವರ್ಷಿಯಲ್ ವಿಚಾರ ಆದ ಕಾರಣ ಇದನ್ನು ನೀವು ತಗೊಳ್ಳೋ ಮೊದಲೊಂದು ಸ್ವಲ್ಪ ಕೇರ್ಫುಲ್ ಆಗಿ ಇದ್ದುಕೊಂಡು ನೀವು ಮುಂದುವರಿಯೋದು ಬೆಟರು. ಎಲ್ಲಿಯಾದರೂ ಈಗ ನೀವು ಜಂಟಿಯಾಗಿ ಕೃಷಿ ಮಾಡಲಿಕ್ಕೆ ಹೋಗ್ತೀರಿ ಅಂತ ಹೇಳಿ ಆದರೆ, ನೀವು 1 ಎಕರೆ ಪ್ರಾಪರ್ಟಿ ಖರೀದಿ ಮಾಡೋದಾದರೆ ಅರ್ಧ ಎಕರೆ ಅವರ ಹೆಸರು, ಅರ್ಧ ಹೆಸರು ನಿಮ್ಮ ಹೆಸರು ಅಂತ ಹೇಳಿ ಮಾಡಿ ಕೃಷಿಯನ್ನು ಒಟ್ಟಿಗೆ ಮಾಡೋದು ಅಂತ ಹೇಳಿ ಮಾಡೋದು ಸೂಕ್ತ. ಒಟ್ಟಿಗೆ ತಗೊಂಡು ಅನ್ಡಿವೈಡೆಡ್ ಆಗ್ತದೆ, ಬಟ್ ಹೆಚ್ಚಿನವರು ಲೀಗಲ್ ಒಪಿನಿಯನ್ ಕೊಡದೇ ಇದ್ದಾಗ ನಿಮ್ಗೆ ಅದು ಪ್ರಾಬ್ಲಮ್ಗೆ ಬರ್ತದೆ. ಬಟ್ ಒಂದು ವಿಚಾರ ಮಾಡ್ಬೋದು ನೀವು, ಏನು ಅಂತ ಹೇಳಿದ್ರೆ, ಈ ರೀತಿಯದ್ದನ್ನು ನೀವು ಮಾಡಲಿಕ್ಕೆ ಹೋಗುವ ಮೊದಲು ಕೃಷಿ ಭೂಮಿ ಖರೀದಿ ಕೂಡ ನೀವು ಯಾವ್ದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕಿನ ಮೂಲಕ ಕೃಷಿ ಇದಕ್ಕೆ ಅಂತ ಹೇಳಿಕೊಂಡು ಒಂದು ಲೋನನ್ನು ತಗೊಂಡು, ಚಿಕ್ಕ ಅಮೌಂಟ್ ಆದರೂ ಸರಿ, ಒಂದು ಲೋನ್ ತಗೊಂಡು ನೀವು ಹೋಯ್ತು ಅಂತ ಹೇಳಿದರೆ ನಿಮ್ಮ ಇದರ ಡ್ಯೂ ಡೆಲಿಜೆನ್ಸ್, ಇದು ಏನು ಮಾಡಬೇಕು ಲೀಗಲ್ ಆಗಿ ಅಂತ ಹೇಳೋದನ್ನು ಅವರ ನ್ಯಾಷನಲೈಸ್ಡ್ ಬ್ಯಾಂಕ್ ಇದು ಲೀಗಲ್ ಇದಿದೆ, ಲೀಗಲ್ ಪ್ಯಾನಲ್ ಅಂತ ಇರ್ತದೆ, ಅವರೇನು ನಿಮಗೆ ಅಡ್ವೈಸ್ ಕೊಡ್ತಾರ ಅದರ ಪ್ರಕಾರ ನೀವು ಮುಂದುವರಿಯಿತು ಅಂತ ಹೇಳಿ ಆದರೆ, ಅಲ್ಲಿ ನಾಳೆ ನಿಮ್ಮ ಪ್ರಾಪರ್ಟಿಯನ್ನು ಸೇಲ್ ಮಾಡಲಿಕ್ಕೆ ಆಗುವಾಗ ಯಾರಿಗೂ ಕೂಡ ಅದನ್ನು ಅಬ್ಜೆಕ್ಷನ್ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಂದ ಆ ಪ್ರಾಪರ್ಟಿಗೆ ಲೋನ್ ಇದೆ ಅಂತ ಹೇಳಿದ್ರೆ, ಆ ನ್ಯಾಷನಲೈಸ್ಡ್ ಬ್ಯಾಂಕಿನವರೇ ಈಗ ಅದಕ್ಕೆ ಲೀಗಲ್ ಒಪಿನಿಯನ್ ನೋಡಿದ್ದಾರೆ, ಅವರ ಪ್ಯಾನಲಲ್ಲಿರುವವರೇ ಅದಕ್ಕೆ ಇದನ್ನು ಲೀಗಲ್ ಒಪಿನಿಯನ್ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಆದ ಕೂಡಲೇ ನಿಮ್ಗೆ ಅದು ಮುಂದೆಗೆ ಇದರ ಸೇಲ್ ಮಾಡ್ಲಿಕ್ಕೆ ಆಗುವಾಗ ಬರುವ ಪ್ರಾಬ್ಲಮ್ ಅನ್ನು ತುಂಬಾ ಮಟ್ಟಿಗೆ ನಿಮ್ಗೆ ಅದನ್ನು ತಡಿಲಿಕ್ಕೆ ಆಗ್ತದೆ.
ಅದರ ಬದಲು ನೀವೇ ಸ್ವಂತ ಖರೀದಿ ವೈಯಕ್ತಿಕವಾಗಿ ನೀವು ನಿಮ್ಮ ಗೆಳೆಯ ಹೋಗಿ ಖರೀದಿ ಮಾಡಿತು ಅಂತ ಹೇಳಿದರೆ ನಿಮ್ಮ ಲಾಯರ್ ಪನ್ನೆ ಸರಿಜ್ಜಿ ಮರ ಎಂಕ್ಲ ಲಾಯರ್ ಪನ್ಪುನೋ ಇಂದ ಆಪುಣು ಅಂತ ಹೇಳಿಕೊಂಡು ಎಷ್ಟೋ ಜನ ನಿಮ್ಮ ಪ್ರಾಪರ್ಟಿಗೆ ಅಡ್ಡಗಾಲು ಹಾಕಿ ಮುಂದೆ ನಿಮ್ಮ ಪ್ರಾಪರ್ಟಿ ಸೇಲ್ ಆಗದಾಗೆ ಒಂದು ಸ್ವಲ್ಪ ಷಡ್ಯಂತ್ರಗಳು ಬರ್ಬೋದು ಅಂತ ಹೇಳೋದನ್ನು ನಾನು ಈಗಲೇ ನಿಮಗೆ ಹೇಳ್ತೇನೆ. ಈಗ ಡಾಕ್ಟರ್ ಬಹಳ ಪ್ರಮುಖವಾಗಿರುವಂಥದ್ದು, ನಾನು ಒಂದು 10 ಸೆಂಟ್ ಜಾಗವನ್ನು ಖರೀದಿ ಮಾಡಿದ್ದೇನೆ ಒಬ್ಬ ಬಿಲ್ಡರಿಂದ. ಅವರೊಂದು ಲೇಔಟ್ನಲ್ಲಿ 1 ಎಕರೆ ಲೇಔಟ್ನಲ್ಲಿ ಅದನ್ನು ನಾನು 10 ಸೆಂಟ್ಸ್ ಜಾಗವನ್ನು ಖರೀದಿ ಮಾಡಿ ಆಗಿದೆ. ಈಗ ನಾನು ಅದನ್ನು ಮಾರಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ಒಬ್ಬರಿಗೆ ಮಾರಲಿಕ್ಕೆ ಮಾತುಕತೆ ಕೂಡ ಆಗಿದೆ, ಅವರು ಒಂದಿಷ್ಟು ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಅವರು ಹೇಳ್ತಾರೆ, ಅವರ ಲಾಯರ್ ಹೇಳಿದ್ರಂತೆ, ಇದರ ಮೂಲ ಯಾರು ಓನರ್ ಇದ್ರು ಅವರ ಎಲ್ಲ ಸೈನ್ಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ ಇದರಂತೆ. ಅಂದರೆ ಬಿಲ್ಡರ್ ಇದಲ್ಲ, ಮೂಲ ಜಾಗದ ಯಾರು ಓನರ್ ಇದ್ರು ಅಂತ. ಸೊ ನಾನು ಈಗ ಎಲ್ಲಿ ಅಂತ ಹುಡುಕೊಂಡು ಹೋಗುದು ಅವರನ್ನೆಲ್ಲ ಡಿಕ್ಲರೇಷನ್ ಅನ್ನು ಹೇಗೆ ಮಾಡುದು? ನೋಡಿ, ಇದು ಕೂಡ ಆಗಿದ್ದು ನಿಮ್ಮ ಕ್ವಶನ್ಗೆ ಅದರ ಥರನೇ ಪೂರಕವಾಗಿದೆ. ಇದಂದ್ರೆ ಇದರಲ್ಲಿ ಕೂಡ ದ್ವಂದ್ವ ಇದೆ. ದ್ವಂದ್ವ ಅಂತ ಹೇಳಿದ್ರೆ ಇದು ಆಕ್ಚುಲಿ ಡಿಕ್ಲರೇಷನ್ ಪ್ರಾಪರ್ಟಿ. ಈ ಡಿಕ್ಲರೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನಿಷಿಯಲಿ ಇದು ಫಾರ್ಮ್ 7 ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋದು. ಅವಾಗ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನನಗಿದು ನಮ್ಮ ಅಡ್ವೊಕೇಟ್ ಹೇಳಿ ಗೊತ್ತಿರೋದು, ಫಾರ್ಮ್ 7 ಅಲ್ಲಿ ನನಗೆ ಗೌರ್ಮೆಂಟ್ ಈ ಜಾಗವನ್ನು ಕೊಡಬೇಕು ಕೃಷಿಗೆ ಅಂತ ಹೇಳಿ ಕೇಳುವಾಗ ಇದು ಸ್ಟ್ರಾಂಗ್ ಆಗಲಿಕ್ಕೆ, ಅಂದರೆ ನಾನು ಈ ಜಾಗವನ್ನು ನನಗೆ ಸಿಕ್ಕಲೇಬೇಕು ಅನ್ನೋದಕ್ಕೆ ಬೇಕಾಗಿ ವರ್ಡಿಂಗ್ಸ್ ಚೇಂಜ್ ಬರಿತಾ ಇದ್ರು ಅವತ್ತು. ವರ್ಡಿಂಗ್ಸ್ ಅಂತ ಹೇಳಿದರೆ, ಈ ಜಾಗವನ್ನು ನಾನು ನನ್ನ ಹಿರಿಯರ, ನನ್ನ ತಂದೆಯ ಕಾಲದಿಂದಲೂ ಕೃಷಿ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳೋದನ್ನು ನೀವು ಅಲ್ಲಿ ಸೇರಿಸಿದ್ದೀರಿ ನಿಮ್ಮ ಫಾರ್ಮ್ 7 ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳಿ ಆದರೆ ನಿಮಗೆ ಟ್ರಿಬ್ಯುನಲ್ ಗ್ರಾಂಟ್ ಅಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದರೆ ತಂದೆಯ ಕಾಲದ್ದು ಅಂತ ಬರ್ತದೆ. ಈಗ ನೀವು ಕೃಷಿ ಮಾಡಿಕೊಂಡಿರುವ ಜಾಗದಲ್ಲಿ ನೀವು ಡಿಕ್ಲೇರ್ ಮಾಡುವಾಗ ನಾನು ಕೃಷಿ ಮಾಡ್ತಾ ಇದ್ದೆ, ನನಗೆ ಈ ಜಾಗವನ್ನು ಕೊಡಿ ಅಂತ ಹೇಳಿ ನೀವು ಸರ್ಕಾರದಲ್ಲಿ ಕೇಳಿದ್ದು ಅಂತ ಹೇಳಿದ್ರೆ ಆ ಜಾಗ ನಿಮಗಾಯ್ತು. ಆದರೆ ನೀವು ಫಾರ್ಮ್ 7 ಡಿಕ್ಲರೇಷನ್ ಅಪ್ಲಿಕೇಶನ್ ಅಲ್ಲಿ ತಂದೆಯ ಕಾಲದಿಂದ ಬಂದಿದ್ದೇವೆ ಅಂತ ಹೇಳಿದ್ರೆ ತಂದೆಯ ಹಕ್ಕಾಯಿತು. ತಂದೆಯ ಹಕ್ಕಾದ ಕೂಡಲೇ ಅದು ನಿಮಗೂ ಹಕ್ಕು ಬಂತು, ನಿಮ್ಮ ಅಣ್ಣನಿಗೂ ಬಂತು, ಎಷ್ಟು ನಿಮ್ಮ ಅಣ್ಣ ತಮ್ಮ ಸಿಬ್ಲಿಂಗ್ಸ್ ಎಷ್ಟಿದ್ದಾರೆ ಅವರಿಗೆಲ್ಲ ಹಕ್ಕು ಬರ್ತದೆ, ಅವರ ಮಕ್ಕಳು ಎಷ್ಟಿದ್ದಾರೆ ಅವರಿಗೂ ಬರ್ತದೆ. ಮತ್ತೆ ಅದು ಆವಾಗ ಅಪ್ಪನ ಆಸ್ತಿ ಅಂತ ಬರ್ತದೆ, ಅದು ಆವಾಗ ಎಲ್ಲರಿಗೂ ಹಕ್ಕು ಬರ್ತದೆ. ಇದ್ರ ಬಗ್ಗೆ ದ್ವಂದ್ವ ಇದೆ. ಇದರಿಂದಾಗಿ ನಾವು ಆಕ್ಚುಲಿ ಡಿಕ್ಲರೇಷನ್ ಪ್ರಾಪರ್ಟಿಯನ್ನು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಪರ್ಚೇಸ್ ಮಾಡೋದೇ ಬೆಟರ್. ವರ್ಗ ಅಥವಾ ಪಟ್ಟ ಲ್ಯಾಂಡಿನ ಪ್ರಕಾರ ಅಲ್ಲ ಇದು, ಅದನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿಯೇ ನೀವು ನೋಡಬೇಕು. ಅಂದರೆ ಇದು ಕೆಲವು ಕೆಲವು ನಮ್ಮ ಊರಲ್ಲಿ, ಈಗ ಮಂಗಳೂರಲ್ಲೇ ಕೆಲವು ಇದ್ದಾರೆ, ಇದನ್ನು ಓವರ್ಲುಕ್ ಮಾಡ್ತಾರೆ. ಓವರ್ಲುಕ್ ಅಂತ ಹೇಳಿದ್ರೆ ದಾಲಾಪುಜಿ ಮರಯ ಇತ್ತದ ಪೊಸಿಷನ್ ಹಾಕಲ್ಡ ಉಂಡು, ಈ ಅವ್ರದ್ದೇ ಇದರಲ್ಲಿ ಇದೆ, ಅವಂದೇ ಇದು ಆಗಿದೆ, ಬಿಲ್ಡರು ತಗೊಂಡಿದ್ದಾನೆ, ಲೇಔಟು ಮಾಡಿ ಆಗಿದೆ, ಇನ್ನೇನು ತೊಂದರೆ ಇಲ್ಲ, ತಗೊಳ್ಳಿ ಅಂತ ಹೇಳಿ ಇದು ಮಾಡ್ತಾರೆ. ಬಟ್ ಇದು ಲೀಗಲ್ 100ಕ್ಕೆ 100 ನೋಡುವವರು ಅಂತ ಕೆಲವು ಇರ್ತಾರೆ, ಅಲ್ಲಿ ಪ್ರಾಬ್ಲಮ್ಗೆ ನೀವು ಸಿಕ್ಕಾಕೊಂಡು ಬಿಡ್ತೀರಿ. ಅಂದ್ರೆ ಅವರ ಇದರಲ್ಲಿ ಈ ಡಾಕ್ಯುಮೆಂಟ್ಗಳಲ್ಲಿ ಮದರ್ ಡಾಕ್ಯುಮೆಂಟ್ ಅಂತ ಬರ್ತದಲ್ಲ, ಒರಿಜಿನಲ್ ಎಲ್ಲಿಂದ ಬಂತು, ಆ ಒರಿಜಿನಲ್ ಅಲ್ಲಿ ನೀವು ನೋಡುವಾಗ ಈ ಇದಿದ್ರೆ ಟ್ರಿಬ್ಯುನಲ್ ಅಲ್ಲಿ ಹೀಗಿದ್ರೆ ಅದು ಎಲ್ಲರ ಸಿಗ್ನೇಚರ್ ಸಹ ನಿಮ್ಗೆ ಬೇಕು ಅಂತ ಹೇಳಿ ಕೇಳಿಕೊಂಡು ಬರ್ತಾರೆ. ಅಂದ್ರೆ ನಿಮಗೆ ಅದು ಬಹಳ ಕಷ್ಟದ ವಿಚಾರ. ಅಂದ್ರೆ ಈಗ ನಮ್ಮ ಮಂಗಳೂರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂತ ನೀವು ಊರು ಬೇರೆ ಆಗಿದ್ರೆ, ಈಗ ಬೆಂಗಳೂರಲ್ಲಿ ಒಂದು IT ಮಾಡಿಕೊಂಡಿದ್ದೀರಿ, ಮಂಗಳೂರು ನಿಮ್ಮ ನೇಟಿವ್, ಇಲ್ಲಿ ಒಂದು ನೀವು ಸೈಟ್ ತಗೊಂಡಿದ್ದೀರಿ, ಬಿಲ್ಡರ್ನ ಇದರಿಂದ ತಗೊಂಡಾಗಿದೆ, ಪ್ರಾಪರ್ಟಿ ಡಿಕ್ಲರೇಷನ್, ಇನ್ನು ನೀವು ಅವರ ಫ್ಯಾಮಿಲಿ ಮೆಂಬರ್ ಅನ್ನು, ಒರಿಜಿನಲ್ನ ಫ್ಯಾಮಿಲಿ ಮೆಂಬರ್ ನೀವು ಹುಡುಕಿಕೊಂಡು ಹೋಗೋದೆಲ್ಲ ಅಸಾಧ್ಯ. ಅದಕ್ಕೆ ಇದು ಆಲ್ರೆಡಿ ಈ ರೀತಿ ಕಷ್ಟಕ್ಕೆ ಬಂದ್ರಿ ಅಂತ ಹೇಳಿ ಆದ್ರೆ ಆದಷ್ಟು ಬೇಗ ಹೇಗಾದ್ರೂ ಮಾಡಿ ಹೊರಗೆ ಬರೋದು ಸೂಕ್ತ. ಬಟ್ ಮುಂದೆಗಾದ್ರೂ ಒಂದು ತಿಳ್ಕೊಳ್ಳಿ, ಡಿಕ್ಲರೇಷನ್ ಪ್ರಾಪರ್ಟಿ ಖರೀದಿ ಮಾಡುವಾಗ ನೀವು ಅದೇ ಹಾಗೆ ನಾನು ಹೇಳಿದ ಹಾಗೆ ಕೃಷಿ ಭೂಮಿ ಇದಕ್ಕೆ ಆದ ಹಾಗೆ ದ್ವಂದ್ವ, ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನ್ಯಾಷನಲೈಸ್ಡ್ ಬ್ಯಾಂಕಿಂದ ಒಂದು ಚಿಕ್ಕ ಅಮೌಂಟನ್ನು ಲೋನ್ ಆಗಿ ನೀವು ತಗೊಂಡ್ರಿ ಅಂತ ಹೇಳಿ ಆದರೆ ನಾಳೆ ನಿಮಗೆ ಅದು ತುಂಬ ಪವರ್ಫುಲ್ ಆಗಿ ನಿಮ್ಮ ಸೈಡ್ಗೆ ಟಿಲ್ಟ್ ಆಗ್ತದೆ. ಅಂದರೆ ಅವ್ರು ನಿಮಗೆ ಇದು ಆವಾಗಲೇ ಬರ್ತದೆ ಅದು ಕ್ವಶನು, ಬಿಲ್ಡರಿಗೆ ಅವರು ಕ್ವಶನ್ ಹಾಕ್ತಾರೆ, ಇದು ಇವರ ಅಣ್ಣ ತಮ್ಮಂದೆಲ್ಲ ಸಿಗ್ನೇಚರ್ ಬೇಕು ಅಂತ ಹೇಳಿ, ಆವಾಗ ಅವರು ಸಿಗ್ನೇಚರ್ ಹಾಕಿಸ್ಕೊಂಡು ಬಂದರು ಅಂತ ಹೇಳಿದ್ರೆ ಇಟ್ ಇಸ್ ಓಕೆ, ನಿಮ್ಮದೆಲ್ಲ ಕ್ಲಿಯರ್ ಆಯ್ತು. ಇಲ್ಲಾಂದ್ರೆ ನೀವು ಆ ಪ್ರಾಪರ್ಟಿಯನ್ನೇ ಖರೀದಿ ಮಾಡೋದಿಲ್ಲ. ಸೊ ದಟ್ ಈಸ್ ಮಚ್ ಬೆಟರ್. ಈಗ ಕೆಲವು ಜಾಗ ಕಡಿಮೆಗೆ ಬಂತು ಅಂತ ಹೇಳಿ ಡಾಕ್ಯುಮೆಂಟ್ ಅನ್ನು ನೋಡದೆ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ಮುಂದೆ ಕಷ್ಟಕ್ಕೆ ಸಿಲುಕುದಂತೂ ಖಂಡಿತ ಅದರಲ್ಲಿ ಪಾಸಿಬಿಲಿಟಿ. ಆದ್ದರಿಂದ ನೀವು ಅದನ್ನು ನೋಡಿಕೊಂಡು ಮುಂದುವರಿದು ಮಚ್ ಬೆಟರ್. ಅದಕ್ಕೆ ಬೇಕಾಗಿ ನಿಮಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ, ಈಗ ನಿಮ್ಮದು ಯಾರೇ ಇರ್ಬೋದು, ಈಗ ನೀವು ನಿಮ್ಮ ಡಾಕ್ಯುಮೆಂಟನ್ನು ಇಟ್ಕೊಂಡು ನಿಮ್ಮ ಲಾಯರ್ ಹತ್ರ ಹೋದಾಗ ಅದನ್ನು ಮುಂದೆಗೆ ನೆಗ್ಲೆಕ್ಟ್ ಮಾಡುವವರಿದ್ದಾರೆ. 6 ಅಡ್ವೊಕೇಟ್ ಫಂಡೇರಂದಂಡು ಎನ್ ಅಡ್ವೊಕೇಟ್ ಬೋರ್ಚಿಂದ ಫನ್ ಪೇರ್ ಅಂತ ಹೇಳುವವರಿದ್ದಾರೆ. ಅದಕ್ಕೆ ನೀವು ಅದನ್ನು ಒಂದು ಚಿಕ್ಕ ಸ್ಟೇಟ್ ಬ್ಯಾಂಕಾ, ಕೆನರಾ ಬ್ಯಾಂಕಾ, ಯಾವ್ದಾರೊಂದು ಬ್ಯಾಂಕಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನೀವು ಲೋನ್ ತಗೊಂಡ್ರಿ ಅಂತ ಹೇಳಿದ್ರೆ
ನಿಮಗೊಂದು ಮಾತಾಡಲಿಕ್ಕೆ ಬರ್ತದೆ. ಇಜ್ಜಿ ಮರ ಅವು ನ್ಯಾಷನಲಿಸ್ಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಲೋನ್ ಕೊಡ್ತಾರೆ ಮರ ಹೆಂಗೆ ಸ್ಟ್ಯಾಂಡರ್ಡ್ ಉಂಡು ಅಂತ ಹೇಳಲಿಕ್ಕೆ ಒಂದು ನಿಮಗೆ ಸ್ಟ್ಯಾಂಡ್ ಬರ್ತದೆ. ಅಲ್ಲಿ ಒಂದು ವೇಳೆ ಯಾರು ಸೈನ್ ಹಾಕದಿದ್ರೆ 10 ಮಂದಿಯಲ್ಲಿ ಒಂದು ಇಬ್ಬರು ಹಾಕದಿದ್ರೆ ಕಷ್ಟಕ್ಕೆ ಬೀಳ್ತೀರಿ ನೀವು. ಯಾಕಂತ ಹೇಳಿದ್ರೆ ಮತ್ತೆ ಅವರ ಸಿಗ್ನೇಚರ್ ಹಾಕಿಸ್ಲೇಬೇಕಾಗ್ತದೆ ನಿಮ್ಗೆ ಅದನ್ನು ಸೇಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ. ಅವಾಗ ಅವ ಏನ್ ಮಾಡ್ತಾನೆ, ಇಂದು ಮಾರ್ದಿನ ಹೆಂಗೆ ಗೊತ್ತೇ ಇಜ್ಜಿ ಮಾರ ಹೆಂಕಿಂದ ಪ್ರಾಪರ್ಟಿ ಇಡ್ದಲ್ಲ ಕಾಸೆ ಬೈಜ್ಜಿ ಹೆಂಗ ಲಕ್ಷ ಕೊರ್ಲೆ ಅಂತ ಬರ್ತದೆ. ಆವಾಗ ನೀವು ನಿಮ್ಮ ಮುಂದೆ ಮಾರುವ ಹಣದಲ್ಲಿ ಆಲ್ರೆಡಿ ಎಷ್ಟು ಪ್ರಾಫಿಟ್ ಅವನಿಗೆ ಏನು ಸೈನ್ ಮಾಡೋಣ ಬೋರ್ಡು ಅಂತ ಹೇಳಿದ್ರೆ ನಿಮ್ಗೆ ಕಷ್ಟಕ್ಕೆ ಸಿಕ್ಕಿ ಬೀಳ್ತೀರಿ ನೀವು. ಅದಕ್ಕೆ ಬೇಕಾಗಿ ನೀವು ಒಂದು ನ್ಯಾಷನಲೈಸ್ಡ್ ಬ್ಯಾಂಕಿಂದ ಒಂದಿಷ್ಟು ಅಂತ ಹೇಳಿ ಒಂದು 10% 25% ಆದ್ರೂ ಲೋನ್ ಅಂತ ತಗೊಂಡ್ರೆ ಅದು ಸೂಕ್ತ. ನಮಸ್ಕಾರ. ರಿಯಲ್ ಎಸ್ಟೇಟ್ ಆಸ್ತಿಯನ್ನು ಖರೀದಿಸುವ ಮುನ್ನ ಎಚ್ಚರ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಯಾವುದೇ ಒಂದು ಜನಸಾಮಾನ್ಯ ಅಥವಾ ಮಧ್ಯಮ ವರ್ಗದವರು ತನ್ನ ಬೆವರಿನ ಹಣವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕಾದ್ರೆ ಆತನಿಗೆ ಸೂಕ್ತವಾಗಿರುವಂಥ ಒಂದು ಮುನ್ನೆಚ್ಚರಿಕೆ ಮತ್ತು ಜಾಗೃತಿ ಅವಶ್ಯಕ. ಅದರಲ್ಲೂ ಮುಖ್ಯವಾಗಿ ಆಸ್ತಿಯನ್ನು ಅಥವಾ ಕಟ್ಟಡವನ್ನು ಅಥವಾ ಮನೆಗೆ ಸಂಬಂಧಿಸಿದ ನಿವೇಶನ ಖರೀದಿಸುವಾಗ ಇನ್ನಷ್ಟು ಜಾಗ್ರತೆ ವಹಿಸಬೇಕು. ಹಾಗಿರುವಾಗ ಅದಕ್ಕೆ ಸೂಕ್ತವಾಗಿರುವಂಥ ವ್ಯಕ್ತಿಗಳಿಂದ ನಿಮಗೆ ನೇರವಾಗಿ ಉತ್ತರ ಕೊಡಿಸುವಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಹಾರಾಷ್ಟ್ರದ ಹೈಕೋರ್ಟ್ನ ವಕೀಲರಾಗಿರುವಂಥ ಶ್ರೀಯುತ ಮಂಜುನಾಥ್ ಹೆಗ್ಡೆ ಅವರು. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ಸರ್ ಸರ್ ಒಂದು ವಿಷಯ ಮಸ್ತನ ಕೆಂಚಿನ ಮನಸ್ಸು ಪಂಡ ಆಸ್ತಿ ಖರೀದಿ ಮಲ್ಪನಾಗ ಜಾಗ ಖರೀದಿ ಮಲ್ಪನಾಗ ಬಿಲ್ಡಿಂಗ್ ಆಪನ ದುಂಬು ಬಿಲ್ಡರ್ ನಕ್ಲೆಗೆ ಒಂದು ಈತ ಕಾಸು ಕೊರ್ಪೇರೆ ಅಡ್ವಾನ್ಸ್ ಅದು ದತ್ತೊಂದ್ಲೆ ಬೊಕ್ಕ ನಮ್ಗೆ ಬಿಲ್ಡಿಂಗ್ ಆಯ್ನ ಬೊಕ್ಕ ಸ್ಟೆಪ್ ಬೈ ಸ್ಟೆಪ್ ಕೊರ್ಪಾಪಂಡ್ ಆಂಡ ಅಡ್ವಾನ್ಸ್ ಕೊಡ್ತಿನ ಬೊಕ್ಕಲ್ಲ ಈತೇ ಟೈಮ್ದಾಗ ಉಲ ಆವುಡು ಪನ್ಪಿನ ಒಂದು ರೂಲ್ಸ್ ಇತ್ತೆ ಉಂಡುಗೆ ಐಕೆ ರೇರ ಪನ್ಪೇರು ಪಂಡ್ ಆಂಡಲ ಬಿಲ್ಡಿಂಗ್ ಆಪುಜ್ಜಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಪುಜ್ಜಿ ಕಾಸು ಕೊಡ್ತೀನಿ ಆಯ್ಕೊಂಡು ಟೆನ್ಷನ್ ಒಪ್ಪುಂಡು ಏಪ ಆಪುಂಡು ಪಂಡು ಆಯ್ ದಾದ ಮಲ್ಪುಂಡು 8 ವರ್ಷ ಕಾಪಾಡು ಆಪುಂಡು ಬೊಕ್ಕ ಆಯ್ನ ಎದುರು ದಾದ ಸವಾಲು ಉಪ್ಪುಂಡು ಇರ್ನ ಪ್ರಕಾರ ಮೊಗಲಿಗೆ ಏರ್ ಇನ್ವೆಸ್ಟರ್ ನಗುಲಿರುತ್ತೆ ಫ್ಲಾಟ್ ಇನ್ವೆಸ್ಟರ್ ಪನ್ನಾಗ ಪರ್ಸನಲ್ ಯೂಸೇಜ್ ಇನ್ವೆಸ್ಟ್ಮೆಂಟ್ದಲ್ಲೇ ಕೊಡಿ ಏರ್ ಫ್ಲಾಟ್ ಕಾಸು ಪಾಡೊಂದುಲ್ಲರು ಆಗಲಿಗೆ ಸಪೋಸ್ ಬಿಲ್ಡರ್ ಟೈಮ್ಡ್ ಕೊರ್ಜೆಡ ಒಂದು ಆಸ್ತಿಗೆ ಮಾತ್ರ ಆಪುಜಿ ಒಂದು ಖಾಲಿ ಫ್ಲಾಟ್ಸ್ಗೆ ಆಪುಂಡು ಐಟ್ ಮೂಜಿ ಆ್ಯಕ್ಟ್ಸ್ ಉಂಡು ಒಂಜಿ ಬನ್ನ ರೇರ ಅವು ರೇರ 2016 ಇಂಪ್ಲಿಮೆಂಟ್ ಆತಿ ನಾವು ಇತ್ತೆ ಇದ ಮೊಟ್ಟ ಇನ್ವೆಸ್ಟ್ಮೆಂಟ್ ನಗಲೆಗ್ ಏನಂದ್ರೆ ಒಂದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ಸ್ ಉಂದು. ಸೆಕೆಂಡ್ ನಗಲೆಗ್ ಆಪ್ಷನ್ ಉಂಡು ಕನ್ಸ್ಯೂಮರ್ ಕೋರ್ಟ್ಗೆ ಬೋರೆ. ಕನ್ಸ್ಯೂಮರ್ ಕೋರ್ಟ್ಗೆ ಪೋಂಡಲ್ಲ ಅಗಲಿಗೆ ಅವ್ರು ರಿಲೀಫ್ ತಿಕ್ಕೊಂಡು ರಿಲೀಫ್ ಏನ್ ಬನ್ನ ರಡಲ್ ಎಕ್ಕೋಟ್ ರಿಲೀಫ್ ಒಂಜಿ ಬನ್ನಾಗ ಇರಿಗೆ ನಮ್ಮ ಪಾಡ್ದಿನ ಕಾಸು ತಿಕ್ಕೊಂಡು ಇರಿಗೆ ಆಯ್ತು ಇಂಟ್ರೆಸ್ಟ್ ತಿಕ್ಕೊಂಡು ಕನ್ಸ್ಯೂಮರ್ ಕೋರ್ಟ್ ठीक है ರೇರ್ ಆಡ್ಲೆ ಇರಿಗೆ ಇಂಟ್ರೆಸ್ಟ್ಲ ತಿಕ್ಕೊಂಡು ಐದು ಕೊಡೊಂಜಿ ಮೂಜನೇ ಆ್ಯಕ್ಟ್ ಪನ್ನಾಗ NCLT ಆ್ಯಕ್ಟ್. ಈ NCLT ಆ್ಯಕ್ಟ್ ಪನ್ನ ಗೌರ್ಮೆಂಟ್ದ ರೂಲ್ದಲ್ಲಿ ಎಕ್ಕೊಡು ಈ ಆ್ಯಕ್ಟ್ದಲ್ಲಿ ಎಕ್ಕೊಡು ಬಿಲ್ಡರ್ಗೆ ಕಾಸು ಪಾಡ್ದಿನೇ ವಿಲ್ ಬಿ ಟ್ರೀಟೆಡ್ ಲೈಕ್ ಅ ಲೋನ್. ಆ ಲೆಕ್ಕೊಡು ಕಂಪನಿಗೆ ವೈಂಡಿಂಗ್ ಪ್ರೊಸೆಸ್ ಪನ್ನಾಗ ಕಂಪನಿ ಬಂದ್ ಮಲ್ಪನ ಪ್ರೊಸೆಸ್ ಚಾಲು ಮಲ್ಪಲಿ. ವೈಂಡಿಂಗ್ ಪ್ರೊಸೆಸ್ ಏನಾಪುಂಡು ಆಗಲ್ಲ ಆಸ್ತಿ ಆಗಲ್ಲ ಆ್ಯಸೆಟ್ಸ್ ಮತ್ತು ಇತ್ತಿನ ಅವನ್ನ ಎಲ್ಲ ಮಾದು ಮೊಗಲಿಗೆ ಪಾಡ್ದಿನ ಕಾಸು ಪಿರಗೋರಲಿ ಐಟ್ಲೈತೆ ಬಿಲ್ಡರ್ ನಗಲು ಮಸ್ತ್ ಕೊಡೋದಿಲ್ಲ. ಐಕೆ ಸಮರೈಸ್ ಮಲ್ಪರೆ ಕನ್ಸ್ಯೂಮರ್ಗೆ ಇನ್ವೆಸ್ಟರ್ ನಗಲಿಗೆ ಮೂಜಿ ಆಪ್ಷನ್ ಉಂಡು ರೇರಾ ಕನ್ಸ್ಯೂಮರ್ ಕೋರ್ಟು NCLT ಐದು ಇತ್ತೆ ಮಾತೆಲ್ಲ ಪಾತ್ರನೊಂದಿಲ್ಲ ರೇರದ ವಿಷಯ ಇದು. ಹೀಗೆ ರೇರದ ಬೆನಿಫಿಟ್ಸ್ ಮಸ್ತ್ ಉಂಡಾಯ್ತು ಪನ್ನ ದುಮ್ಮದ ಟೈಮ್ ಬಿಡಿ ಇಂಚ ಅವನಿತ್ತೀನಿ ಬಿಲ್ಡರ್ ನಗುಲು ಎರಡೈತೆ ಕಾಸಿಗೆ ತೊಂದು ठीक है ಒಂದು ಬಿಲ್ಡರ್ ನಗುಲು ಡೀಲೆ ಮಲ್ಪುಂದೆ ಈಗ ಆಗಲ್ಲ ಕಾಸು ಉಪ್ಪುಜಿ ಈಗ ಆ ಲೆಕ್ಕ ಡೀಲೆ ಆಪಿನಿ ಬೊಕ್ಕ ಮಸ್ತ್ ಅಂಗಲ್ಲ ಅಂಚಪನ್ನಾಗ ಅಭಿಪ್ರಾಯ ಉಂಡು ಕಿ ಕೊರ್ಪಿನಿ ಬರ್ಚಿ ಬನದು ಮಾತ್ರ ಮೆಜಾರಿಟಿ ಬಿಲ್ಡರ್ನಾಗಲಿ ಪ್ರಾಬ್ಲಮ್ ಆಪಿನಿ ಫೈನಾನ್ಷಿಯಲ್ ಕ್ರಂಚ್ ದೇಗ ಹೊಂದಿತ್ತೀನಿ ಇದಾಗಿ ಯಾ ನೀರಿಡ್ದು ಕಾಸಿಗೆ ತೊಂಡು 10 ಗಂಟೆ ಕಾಸಿಗೆ ತೊಂಡೆ 1 ಲಕ್ಷ ಬಂದದ್ದು 10 ಲಕ್ಷದ ಕಾಸಿಗೆ ತೊಂಡೆ ಅವು 10 ಲಕ್ಷದ ಕಾಸಿಗೆ ತಂದು ಏನು ಬೇತೊಂಜಿ ಭೂಮಿಗೆ ತೊಂದು ಡೆವಲಪ್ಮೆಂಟ್ ಮಾಡ್ತಾರೆ ಬೊಕ್ಕ ಈ ಪ್ರಾಜೆಕ್ಟಿಗೆ ಏನಾರ ಕಾಸಿಜ್ಜಿ ಶಿಫ್ಟ್ ಮಾಡ್ತಾರೆ ಅವು ಕಾಸು ಇನ್ವೆಸ್ಟ್ಮೆಂಟ್ ಮೂಲ್ ಪಾಡ್ತೀನಿ ಮೂಲು ಇನ್ವೆಸ್ಟ್ಮೆಂಟ್ ಕೊಡ್ತೀನ ಅವು ಕಾಸು ಹೋಗ್ಬೋದು ಬೇತೆ ಜಾಗ ಆಗ್ಬೋದು ಭೂಮಿಗೆ ತೊಂದರೆ ರಗುಲು ಹೀಗೆ ಅಂಚ ಮಲ್ತಂದು ಭೂಮಿಗೆ ತಂದು ಪೂಪಿನಗುಲು ಒಂಜಿ ತಾರಾಯ್ ದರ್ತದ್ದು ಒಂಜಿ ಭೂಮಿ ಪೂಜನ್ ಮಲ್ತದ್ದು ಅವು ಕಲ್ಲು ಅವಲಿ ಒರಿದು ಪೋಪುಂಡು ಆ ಲೆಕ್ಕೊಡು ಗವರ್ಮೆಂಟ್ ಇಂಚ ಮಲ್ತಂದು ಇತ್ತೆ ನನ್ನ ಇಂಕುಲು ಇತ್ತೆ ಪಾಡ್ದಿನ ಕಾಸು ಇನ್ವೆಸ್ಟರ್ನಗಳು ಪಾಡ್ದಿನ ಕಾಸು ಅವು ಒಂಜಿ ಎಸ್ಕ್ರೋ ಅಕೌಂಟ್ ಎಸ್ಕ್ರೋ ಪನ್ನಾಗ ಇಟ್ಟು ಮಾತ್ರ ರೈಟ್ಸ್ ಇಜ್ಜೆ ಹೋಗಿ ಅಕೌಂಟ್ಗೆ ಎಪ್ಪರೆ ಐಟ್ರ ಒಂಜಿ ರಡ್ಡು ಒಂಜಿ ಗೌರ್ಮೆಂಟ್ ಅಥಾರಿಟಿ ಬೊಕ್ಕ ಒಂಜಿ ಬಿಲ್ಡರ್ನ ರೈಟ್ಸ್ ಖಾಲಿ ಮೊಗಲಿ ಇರೋರು ಒಟ್ಟು ಕೂರ್ದು ಅವೇನು ಅವು ಕಾಸಿಗೆ ಪೋಲಿ ಐಡ್ದು ಇರೆಗೆ ಖಾಲಿ 30% ಬಿಲ್ಡರ್ ನಗಲು ಆಗಲ್ಲ ಕಾಸು ಆಗಲ್ಲ ಇನ್ವೆಸ್ಟ್ಮೆಂಟಲ್ಲಿ ಕೂಡ ಆಗಲಿ ಪಿರೋಗೆ ಪೋಲಿ ಬೊಕ್ಕದ 70% ಆಗಲು ಆ ಪ್ರಾಜೆಕ್ಟ್ದ ಖರ್ಚಿಗೆ ವಾಪರೋಡಗಲು
ಆಲೆ ಕೊಟ್ಟು ನನೈತೆ ಬಿಲ್ಡರ್ನಗಳಿಗೆ ಒಂದು ಮತ್ತು ದುಮ್ಮದಲ್ಕ ಮಲ್ಪರ ಸದ್ದಿಜಿ ಇನ್ವೆಸ್ಟರ್ಗಳು ಪಾಡ್ದಿನ ಕಾಸು ಆ ಪ್ರಾಜೆಕ್ಟಿಗೆ ಕಾಸು ಬೋಪಿನಿ ರಟ್ನೆ ಬಂದಾಗ ದುಮ್ಮದ ಟೈಮ್ಡು ರೇರಡ್ ದುಂಬು ಇರೆಗೆ ಪರ್ ಮಂತ್ ಅಲ್ಲೇ ಕೊಡಿ ಇನ್ವೆಸ್ಟ್ಮೆಂಟ್ ಮಲ್ಪಡುತ್ತೇನೆ ಇತ್ತು ಯಾನೊಂದು ಫ್ಲಾಟ್ಗೆ ತಂಡೆಡ ಆಯ್ ಬಿಲ್ಡರ್ ಬಂದ್ಪೆ ಸುರುತ ತಿಂಗಳಿಗೆ ಈದ್ ಕಟ್ಟೋಡು ಎರಡನೇ ತಿಂಗಳು ಈದ್ ಕಟ್ಟೋಡು ಮೂರನೇ ತಿಂಗಳು ಈದ್ ಕಟ್ಟೋಡು ఆయన ಪ್ರಾಜೆಕ್ಟ್ గ్రౌండ్ ఫ్లోర్ మిత్తు పోతినిచ్చి ఆయన ఫస్ట్ ఫ్లోర్ అన్నాక ఈరోజు సొనపటక్క కాసిపోతుంది అర్థనద్దే దుమ్ము ఉంది ఇత్తే రేರದ యాక్ట్ దాటిಟ್ಟು ಇರೆಗೆ ವಾಪ್ ಲೆವೆಲ್ ಇರೋ ಪ್ರಾಜೆಕ್ಟ್ ಪೋಂದುಂಡು ಸ್ಲ್ಯಾಬ್ದಲ್ಲಿ ಕೊಡು ಇರೆಗೆ ಆ ಲೆಕ್ಕೊಡು ಇರೆಗೆ ಕೋರೋಡು ಬಂದು ಮೂಜಿನ ಒಂಜಿ ಲೆಡ್ಡೆ ಬೆನಿಫಿಟ್ ಬಂದಾಗ ದುಮ್ಮದ ಟೈಮಡು ಬಿಲ್ಡರ್ ನಗಲು ಇರೆಗೆ ಬ್ಯಾಲ್ಕನಿ ಇರೆಗೆ ಪಿದೆದ ಪ್ಯಾಸೇಜ್ ಸೀಡಿದ ಜಾಗ ಪೂರ ಕೂಡುದು ಇರೆಗೆ ಸೂಪರ್ ಬಿಲ್ಟಪ್ ಅನ್ನೋದು ಮಾರೊಂದು ಇತ್ತಾರೆ ಐಟಿ ತೂವರ ಬಂಡ ಇರೆಗೆ 30,000 ರೂಪಾಯಿದ ಈಜಿನ 25,000 ರೂಪಾಯಿ ಈಜಿನ ಮೂಲಿತ್ತು ಮ್ಯಾಂಗ್ಳೂರ್ ಇನ್ನೊಂದು ಇನ್ನೊಂದು 10,000 ರೇಟ್ ಉಂಟು ನಡ್ದೊಂದುಂಡು ಇರು 10,000 ರೇಟ್ ಇರು ಪಾಡಿ ಎರಡ ಕಾಸು ಇರೆಗೆ ನಿಜವಾದ ತೂಯರಡು ಇರ ಕಾರ್ಪೆಟ್ ಏರಿಯಾ ಪನ್ನಾಗ ಇರ 4 ಗೋಡೆದ ಉಲ್ಲ ಇಡ್ದು ಏತ್ ಜಾಗ ಉಂಡು ಉಲ್ಲೆದ ಗೋಡೆ ಕೂಡ್ದು ಐಕ್ ರೇರಾ ಕಾರ್ಪೆಟ್ ಏರಿಯಾ ಬಂದ್ವಿ ರೇರಾ ಕಾರ್ಪೆಟ್ ಏರಿಯಾ ಇರೆಗೆ ಈ ಮತ್ತು ಶಾಫ್ಟ್ ಮತ್ತು ಪುಣದ ಪೈಪ್ಸ್ ಮತ್ತು ಬರ್ಪಿನ ಬ್ಯಾಲ್ಕನಿ ಅವು ಮತ್ತು ಕೂಡ್ಸಾರ ಸಾಧ್ಯ ಇಜ್ಜಿ ದುಮ್ಮದ ಟೈಮಡಿ ಈ ರೀತಿ ಒಂದು 10,000 ಕೊರಿಯರ್ಡ ಟೀಕೆ ಆಯ್ ಬಂದು ಇರೆಗೆ 1,000 ರೂಪಾಯಿ 1,000 ಸ್ಕ್ವೇರ್ ಫೀಟ್ ಕೊರ್ಪೆ ಟೀಕೆ 10,000 ಸ್ಕ್ವೇರ್ ಫೀಟ್ ತಲೆ ಕೊಡು ಟೀಕೆ ಈ ಬೊಕ್ಕ ಆ್ಯಕ್ಚುಲಿ ಲೆಕ್ಕ ಮಲ್ತು ತೂ ಎರಡ ನಿಜವಾದ ಇರೆಗೆ ಬರ್ಪಿನಿ ಸಾಧಾರಣ ಒಂಜಿ 500 ಸ್ಕ್ವೇರ್ ಫೀಟ್ ಪನ್ನ ಐತರ್ಥ ಈರು 10,000 ಮಲ್ಟಿಪ್ಲೈಡ್ ಬೈ ಇರೆಗೆ ಈ ಒಂಜಿ 1,000 ಸ್ಕ್ವೇರ್ ಫೀಟ್ ಜಾಗಕ್ಕೆ ತಂಡರ್ ಟೀಕೆ ಅವ್ಲು ಇರಿಗೆ 10 ಲಕ್ಷ ರೂಪಾಯಿ ಅಂಡು ಇರು ಆ್ಯಕ್ಚುಲಿ 10 ಲಕ್ಷದ ಜಾಗ ಕಾಸು ಕೊರ್ದು ಇರಿಗೆ 1,000 ಸ್ಕ್ವೇರ್ ಫೀಟ್ ಕಡಿ ತಿಕ್ಕುಜಿ ಈ ರೀತಿ ಕೂನು 500 ಸ್ಕ್ವೇರ್ ಫೀಟ್ ಪನ್ನ ಈ ಲೆಕ್ಕ ಮಾಡಲಿ ಇರ್ನ ತಾಂಡಿ ಇರ್ನ ಒಂದು 20 ಸ್ಕ್ವೇರ್ ಫೀಟ್ ತಲೆ ಕೊಡು ರೇರದಾಡಿಟ್ಟು ಮಾತ ಬಿಲ್ಡರ್ನಗಳು ಕಾರ್ಪೆಟ್ ಏರಿಯಾದಲ್ಲೇ ಕೊಡು ಅವು ಫಿಕ್ಸ್ ಕಾರ್ಪೆಟ್ ಏರಿಯಾದಲ್ಲೇ ಕೊಡು ಅವುಗಳು ಇನ್ವೆಸ್ಟರ್ನಗಳು ಕಾಸು ಕೊಡೋದು ಆಲೆ ಕೊಡು ಕನ್ಸ್ಯೂಮರ್ನಗಳು ಐಟಿ ತಾಲ ಚೀಟಿಂಗ್ ಆರ ಸದ್ದಿಚ್ಚಿ ಬರ್ಪಿನ ಪ್ರಶ್ನೆಗೆ ಸಪೋಸ್ ಅಗಳು ನನ್ನ ರೇರದಾಡಿಡಗಳು ಕೊರ್ಜೆರಡ ಈ ರೇರಾಗ ಕಂಪ್ಲೇಂಟ್ ಮಲ್ಪಲ್ಲಿ ರೇರಾಗ ಕಂಪ್ಲೇಂಟ್ ಮಲ್ಪಾರೆ ಇರೆಗೆ ವಕೀಲನೆಲ್ಲ ಆಗತ್ತೆ ಇಜ್ಜಿ ಆಲೆ ಕೊಡಿ ಇರೆಗೆ ಅವಲ ಕಾಸು ಪಡ್ನಾಗತ್ತೆ ಇಜ್ಜಿ ಇರೆ ಡೈರೆಕ್ಟ್ ಆನ್ಲೈನ್ ಪೋದು ಕಂಪ್ಲೇಂಟ್ ಮಲ್ಪೊಲಿ ಐಟ್ ರೇರದಗಳು ಎಡ್ಯುಕೇಟ್ ಮಲ್ತದ್ದು ಇರೆಗೆ ಇರ್ನ ಕಾಸು ಕೊರ್ಪೇರು ಇರ್ನ ಬ್ಯಾಂಕ್ ಇಂಟ್ರೆಸ್ಟ್ ಕೊರ್ಪೇರು ಪೆನಲ್ಟಿ ಪಾಡ್ಪೇರು ಬಿಲ್ಡರ್ನಗಳು ಕೇಂಜಡ ಆಗ್ಲಿಗೆ ನೆಟ್ ಜೈಲ್ ಪಾಡ್ರೆ ಸಾಧ್ಯ ಉಂಟು ಆಲೆ ಕೂಡ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಟ್ ದಿಸ್ ಗೌರ್ಮೆಂಟ್ ಇಸ್ ಡನ್ ಸೊ ಒಂದು ವೇಳೆ ರೇರದ ರಿಜಿಸ್ಟರ್ ಆಯ್ಜಾಂಡ ಆ ಬಿಲ್ಡರ್ ಅಪಕದಾದ ಮಲ್ಪರ ಗೌರ್ಮೆಂಟ್ ರೂಲ್ದಲ್ಲಿ ಕೊಡು ಪ್ರತಿ ಬಿಲ್ಡರ್ ಇರ್ನ ಏತ್ಲ ಕಿಂಜ ಪ್ರಾಜೆಕ್ಟ್ ಪಾಡ್ ಏತ್ಲ ಮಲ್ಲ ಪ್ರಾಜೆಕ್ಟ್ ಪಾಡ್ ಇರ್ ಬೇತೆ ಪಿದೇದಾಗಲಿಗೆ ಇನ್ವೆಸ್ಟ್ ಮಲ್ಪೋರಡ ಇರೆಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆವಡೆ ಅದಕ್ಕೆ ಈರ್ ಪೋದು ಇನ್ವೆಸ್ಟ್ ಮಲ್ಪನ ಒಂಜಿ ಫ್ಲಾಟ್ ಗೆದ್ರೆ ಪೋನಾಗ ಅದಾಗ ಇರೆಗ ಅಗುಲ್ ರೇರ ಸೈಟ್ ಪನ್ನದು ಪನ್ನಗ ರೇರದ ಸೈಟ್ ಅಡಿಟ್ಟು ಪ್ರತಿ ಬಿಲ್ಡರ್ನಾಗಲಿಗೆ ಒಂಜಿ ಸಪ್ರೇಟ್ ವೆಬ್ಸೈಟ್ ತಿಕ್ಕೊಂಡು ಆ ವೆಬ್ಸೈಟ್ ನೆಟ್ ಅಗುಲ್ ಅಗಲ್ನ ಫುಲ್ ಡೀಟೇಲ್ಸ್ ಪಾಡ್ವೇರು ಎಂಗಲ್ ಇಂಚ ಪ್ಲ್ಯಾನ್ ಎಂಗಲ್ ಇಂಚೆ ಅಮ್ಯುನಿಟೀಸು ಅವು ಕಂಪಲ್ಸರಿ ಮಾತ ಬಿಲ್ಡರ್ನಗಳು ಎರೆಗೆ ಪಿದದಾಗಲೇ ಮಾರ್ವೇರು ಇತ್ತೆ ಸಪೋಸ್ ಯಾನೋ ಒಂದು ಬಿಲ್ಡಿಂಗ್ ಕಟ್ವೆ ಮೂಜಿ ಮಾಲ್ಗದ ಬಿಲ್ಡಿಂಗ್ ಐಟಿ ಏನ ಪರಿವಾರ ಉಂತರತ್ತಂಡ ಹೆಂಗೆ ರೇರದಾಡಿಟ್ಟು ರಿಜಿಸ್ಟರ್ ಮಲ್ಪನ ಅಗತ್ತಿಜ್ಜಿ ಮಾತ್ರ ಯಾನ್ ಏಪ ಪಿದದಾಗಲೇ ಮಾರ್ವೆ ಅವು ಕಂಪಲ್ಸರಿ ಏನು ರೇರದಾಡಿಟ್ಟು ರಿಜಿಸ್ಟರ್ಡ್ ಆವೋಡೆ ಐಕೆ ಏರ್ಲ ನಿಗುಲು ಒಂಜಿ ಫ್ಲಾಟ್ ಗೆದ್ರೆ ಪೋನಾಗ ಸುರು ಅಗುಲ್ ನಿಗುಲ್ ತೂಲೆ ಆಯ್ತು ರೇರ ರಿಜಿಸ್ಟ್ರೇಷನ್ ನಂಬರ್ ಏನೇ ಆಯ್ನ ವೆಬ್ಸೈಟ್ ಏನೇ ಮಾಡುತ್ತೆ ಅವು ನಿಗುಲಿ ಲಾಗಿನ್ ಮಲ್ತಂಡ ಇರೆಗೆ ಫುಲ್ ಡೀಟೇಲ್ಸ್ ಸಿಕ್ಕೊಂಡು ಕೊಡೊಂಜಿ ಬನ್ನಾಗ ಇರೆಗೆ ಅಗುಲು ಬರತಿನ ಅಮ್ಯುನಿಟೀಸ್ ಆಲೆ ಕೊಡು ಇರೆಗು ಅಗುಲು ಬಿಲ್ಡರ್ನಗುಲು ಅವು ಅಮ್ಯುನಿಟೀಸ್ ಕೊರೋಡೆ ಆಯ್ತು ಮಿತ್ತು ಅಗುಲು ಕೊರ್ಚೆರಡ ಇತ್ತು ಮಸ್ತ್ ಬಿಲ್ಡರ್ನಗುಲು ಬಂದ್ಬೇರು ಇಂಗುಲು ಸ್ವಿಮ್ಮಿಂಗ್ ಪೂಲ್ ಮಲ್ಪ ಇಂಗುಲು ಒಂದು ಮಲ್ಪ ಐದು ಬೊಕ್ಕ ಕಟ್ಟದ ಬೊಕ್ಕ ಅನ್ಬೇರು ಇಜ್ಜಿ ನೀರಿಜ್ಜಿ ಅವು ಇಜ್ಜಿ ಆ ಸ್ವಿಮ್ಮಿಂಗ್ ಪೂಲ್ದ ಜಾಗಡ ಹೋಗಲು ಬೇತೆ ಒಂಜಿ ಕಮರ್ಷಿಯಲ್ ಪ್ಲೇಸ್ ಏನ ಕನ್ಸ್ಟ್ರಕ್ಷನ್ ಮಲ್ಪೇರು ಅವು ಇತ್ತ ಆಪುಜಿ ಇರ್ನ ಅಮ್ಯುನಿಟೀಸ್ ಏನು ಉಂಡು ಅವು ಅಮ್ಯುನಿಟೀಸಲ್ಲಿ ಕೊಡಿರಿ ಕೊರೋಡೆ ಐಟ್ ವೆಬ್ಸೈಟ್ ಇರ್ನ ಡೆಲಿವರಿ ಡೇಟ್ ಅವlo ಉಂಡು ಹೀಗೆ ಚಲೋ ಇತ್ತೆ ಕೂಡ ಅಪ್ಲೈ ಮಲ್ತದ್ದು ಬಿಲ್ಡರ್ನಗುಲು ಎಕ್ಸ್ಟೆಂಡ್ ಮಲ್ಪೇರು
ಮಾತ್ರ ಅವು ಡೇಟ್ ಒಂಜಿ ಫಿಕ್ಸ್ ಸಾಧಾರಣ ಮಟ್ಟಕ್ಕೆ ಉಂಡು ಮಸ್ತ್ ಲೇಟ್ ಆಪುಜಿ ಮಸ್ತ್ ಲೇಟ್ ಆಪುಜಿ ಎಸ್ ಅಂಚ ಓಕೆ ಮಾರಿ ಎಡ್ಡೆಡ್ಡೆ ಮಾಹಿತಿ ಕೊರಿಯರ್ ಸರ್ ನಮ್ಮೊಟ್ಟು ಹಿಡ್ದ ಪರವಾಗಿ ಇರಕ್ಕೆ ಮಸ್ತ್ ಥ್ಯಾಂಕ್ಸ್ ಒಂಜಿ ಜನಸಾಮಾನ್ಯನ ಮನಸ್ಸು ದಾದ ಉಂಡು ಅವು ಪೂರ ಇನ್ನಿ ಪರಿಹಾರ ಆಂಡು ಪಂದು ಥ್ಯಾಂಕ್ ಯು ವೆರಿ ಮಚ್ ಸರ್ ಮೂಲ ಬತ್ತದ ಇನ್ಫಾರ್ಮೇಶನ್ ಕೊಡ್ತೇನೆ ಥ್ಯಾಂಕ್ ಯು ವೆರಿ ಮಚ್